ಕೇರಳದ ಇತಿಹಾಸ ಪ್ರಸಿದ್ಧ ಗುರುವಾಯೂರು ದೇಗುಲದಲ್ಲಿ ಭಾನುವಾರ ಒಂದಲ್ಲ ಎರಡಲ್ಲ ಬರೋಬ್ಬರಿ 444 ಮದುವೆಗಳು ನಡೆದಿದೆ. ದೇವಸ್ಥಾನದ ಇತಿಹಾಸದಲ್ಲೇ ಇದು ಮೊದಲ ದಾಖಲೆಯಾಗಿದ್ದು ಭಕ್ತರು ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯ ಮದುವೆ ಮಹೋತ್ಸವದ ಹಿನ್ನೆಲೆ ದೇವಸ್ಥಾನದಲ್ಲಿ 6 ವಿವಾಹ ಮಂಟಪಗಳನ್ನು ಸಿದ್ಧಪಡಿಸಲಾಗಿತ್ತು. ಬೆಳಿಗ್ಗೆ 4 ಗಂಟೆಯಿಂದಲೇ ವಿವಾಹ ಕಾರ್ಯಕ್ರಮಗಳು ನಡೆಯಲು ಆರಂಭವಾಗಿದ್ದವು. ಸಾಂಪ್ರದಾಯಿಕ ಸಂಗೀತವನ್ನು ಏರ್ಪಾಡು ಮಾಡಲಾಗಿತ್ತು. ವಿವಾಹ ನಡೆಯುವ ಜೋಡಿ ಮತ್ತು ಅವರ ಕುಟುಂಬಸ್ಥರಿಗೆ ಮುಹೂರ್ತದ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ನಿಯೋಜಿತ ಕೌಂಟರ್ಗಳಿಗೆ ಹಾಜರಾಗುವಂತೆ ಸೂಚಿಸಲಾಗಿತ್ತು. 444 ಜೋಡಿಗಳ ವಿವಾಹಗಳ ಹಿನ್ನೆಲೆ ವಧುವರರಿಗೆ ಸುಮಾರು 1,000 ತುಳಸಿ ಮಾಲೆಗಳ ವ್ಯವಸ್ಥೆ ಮಾಡಲಾಗಿತ್ತು. ಇದಕ್ಕಾಗಿ ತಮಿಳುನಾಡಿನಿಂದ ಸುಮಾರು 500 ಕೆಜಿ ತುಳಸಿ ಎಳೆಗಳನ್ನು ತರಿಸಲಾಗಿತ್ತು. ದಂಪತಿಗಳು ವಿವಾಹದ ಬುಕಿಂಗ್ ದಾಖಲೆ ಹಾಗೂ ವಧುವರರ ಆಧಾರ್ ಕಾರ್ಡ್ಗಳನ್ನು ಕೌಂಟರ್ನಲ್ಲಿ ಹಾಜರುಪಡಿಸಬೇಕಿತ್ತು. ಭಾರಿ ಸಂಖ್ಯೆಯ ಭಕ್ತರು ಹಾಗೂ ಮದುವೆ ನಡೆಸುವ ಕುಟುಂಬಸ್ಥರು ಆಗಮಿಸಿದ್ದರಿಂದ ದೇವಸ್ಥಾನದಲ್ಲಿ ಗುರುವಾಯೂರು ಎಸಿಪಿ ಸುರೇಂದ್ರನ್ ಮಾಂಗಾಡ್ ಅವರ ಸಮ್ಮುಖದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯನ್ನು ನಿಯೋಜಿಸಲಾಗಿತ್ತು. ದೇವಸ್ಥಾನದ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಉಪ ಆಡಳಿತಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.